ಈಸಿ ತುಳು ಚಾನೆಲ್ಗೆ ಸ್ವಾಗತ. ಇಲ್ಲಿವರೆಗೆ ನಾವು 6 ತುಳು ಪಾಠಗಳನ್ನು ಪೂರ್ತಿಗೊಳಿಸಿದೆವು. ಇವತ್ತು ನಿಮಗೆ ಒಂದು ಸಣ್ಣ ಪರೀಕ್ಷೆ ಕೊಡುತ್ತಿದ್ದೇನೆ. ಇದರಿಂದ ನಾವು ಇಲ್ಲಿವರೆಗೆ ಕಲಿತ ಎಲ್ಲ ಪಾಠಗಳನ್ನು ನೆನಪು ಮಾಡಿಕೊಳ್ಳಬಹುದು. ಈ ಪರೀಕ್ಷೆಯು 1ರಿಂದ 6ರವರೆಗಿನ ತುಳು ಪಾಠಗಳಿಗೆ ಸಂಬಂಧಪಟ್ಟಿದ್ದಾಗಿದೆ. ಹಾಗಾಗಿ ನೀವು ಈ ಪಾಠಗಳನ್ನು ಇನ್ನೂ ಓದಿಲ್ಲದಿದ್ದಲ್ಲಿ ಓದಿಕೊಂಡು ಬನ್ನಿ. ಹಾಗೆ ನೀವು ಈ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಸರಿ, ಈಗ ಪರೀಕ್ಷೆಯನ್ನು ಶುರು ಮಾಡುವ. ಪ್ರಶ್ನೆ 1. ತಾಯಿ ಈ ಪದವನ್ನು ತುಳುವಿಗೆ ಅನುವಾದಿಸಿ. ಆಯ್ಕೆಗಳು: ಎ ಅಪ್ಪ, ಬಿ ಅಮ್ಮೆ, ಸಿ ಅಕ್ಕೆ, ಡಿ ಅಪ್ಪೆ. ಪ್ರಶ್ನೆ 2. ಮನೆ ಈ ಪದವನ್ನು ತುಳುವಿಗೆ ಅನುವಾದಿಸಿ. ಆಯ್ಕೆಗಳು: ಎ ವೀಟ್, ಬಿ ಇಲ್ಲು, ಸಿ ಗೂಡು, ಡಿ ಮನೆ. ಪ್ರಶ್ನೆ 3. ಸುದೆ ಈ ಪದವನ್ನು ಕನ್ನಡಕ್ಕೆ ಅನುವಾದಿಸಿ. ಆಯ್ಕೆಗಳು: ಎ ಹಕ್ಕಿ, ಬಿ ಕಾಡು, ಸಿ ನದಿ, ಡಿ ಹಳ್ಳಿ. ಪ್ರಶ್ನೆ 4. ಬಾಲೆ ಈ ಪದವನ್ನು ಕನ್ನಡಕ್ಕೆ ಅನುವಾದಿಸಿ. ಆಯ್ಕೆಗಳು: ಎ ಹುಡುಗ, ಬಿ ಮಗಳು, ಸಿ ಮಗು, ಡಿ ಮಗ. ಪ್ರಶ್ನೆ 5. ಯಾನ ಸಾಲೆರ್ದು ಬತ್ತೆ ಇಲ್ಲಿ ಸಾಲೆರ್ದು ಎಂಬ ಪದ ಕನ್ನಡದಲ್ಲಿ. ಆಯ್ಕೆಗಳು: ಎ ಶಾಲೆಗೆ, ಬಿ ಶಾಲೆ, ಸಿ ಶಾಲೆಯಿಂದ, ಡಿ ಶಾಲೆಯಲ್ಲಿ. ಪ್ರಶ್ನೆ 6. ನಿನ್ನ ಪುದರೆಂಚಿನ ಇಲ್ಲಿ ನಿನ್ನ ಎಂಬ ಪದ ಕನ್ನಡದಲ್ಲಿ. ಆಯ್ಕೆಗಳು: ಎ ನೀನು, ಬಿ ನಿನಗೆ, ಸಿ ನಿನ್ನ, ಡಿ ನಿನ್ನದು. ಪ್ರಶ್ನೆ 7. ಆಯೆ ಈ ಸರ್ವನಾಮದ ಸಂವಹನ ವಿಭಕ್ತಿ. ಆಯ್ಕೆಗಳು: ಎ ಆಯಡ, ಬಿ ಆಯಡು, ಸಿ ಆಯರ್ದು, ಡಿ ಐಟ. ಪ್ರಶ್ನೆ 8. ಆಯೆ ಎಂಬ ಸರ್ವನಾಮ ಬಳಸಿ ಮಲ್ಪು ಎಂಬ ಕ್ರಿಯಾಪದದ ಸಾಮಾನ್ಯ ವರ್ತಮಾನ ಕಾಲದ ಕ್ರಿಯಾರಚನೆ ಮಾಡಿರಿ. ಪ್ರಶ್ನೆ 9. ಅಕುಲು ಎಂಬ ಸರ್ವನಾಮ ಬಳಸಿ ಪರು ಎಂಬ ಕ್ರಿಯಾಪದದ ಸಾಮಾನ್ಯ ವರ್ತಮಾನ ಕಾಲದ ಕ್ರಿಯಾರಚನೆ ಮಾಡಿರಿ. ಪ್ರಶ್ನೆ 10. ನಿಕುಲು ಎಂಬ ಸರ್ವನಾಮ ಬಳಸಿ ನಲಿಪು ಎಂಬ ಕ್ರಿಯಾಪದದ ಸಾಮಾನ್ಯ ವರ್ತಮಾನ ಕಾಲದ ಕ್ರಿಯಾರಚನೆ ಮಾಡಿರಿ. ಪ್ರಶ್ನೆ 11. ಅಕುಲು ಲೆಪ್ಪುವೆರ್ ಕನ್ನಡಕ್ಕೆ ಅನುವಾದಿಸಿ. ಪ್ರಶ್ನೆ 12. ನಾನು ಚೆನ್ನಾಗಿದ್ದೇನೆ ತುಳುವಿಗೆ ಅನುವಾದಿಸಿ. ಪ್ರಶ್ನೆ 13. ಆಲು ಎಂಬ ಸರ್ವನಾಮ ಬಳಸಿ ತಿನು ಎಂಬ ಕ್ರಿಯಾಪದದ ಸಾಮಾನ್ಯ ವರ್ತಮಾನ ಕಾಲದ ನಿಷೇಧಾರ್ಥಕ ಕ್ರಿಯಾರಚನೆ ಮಾಡಿರಿ. ಪ್ರಶ್ನೆ 14. ಯಾನು ಎಲ್ಲೆ ಡ್ಯಾಶ್ ಈ ವಾಕ್ಯವನ್ನು ಪೂರ್ಣಗೊಳಿಸಲು ಸರಿಯಾದ ಪದವನ್ನು ಆಯ್ಕೆ ಮಾಡಿರಿ. ಆಯ್ಕೆಗಳು: ಎ ಪೋಯಿ, ಬಿ ಪೋಪೆ, ಸಿ ಪೋಪೆ, ಡಿ ಪೋಪ. ಪ್ರಶ್ನೆ 15. ಆರು ಎನಡ ಡ್ಯಾಶ್ ಈ ವಾಕ್ಯವನ್ನು ಪೂರ್ಣಗೊಳಿಸಲು ಸರಿಯಾದ ಪದವನ್ನು ಆಯ್ಕೆ ಮಾಡಿರಿ. ಆಯ್ಕೆಗಳು: ಎ ಪಾತೆರುಜಲ್, ಬಿ ಪಾತೆರುಜರ್, ಸಿ ಪಾತೆರುಜ, ಡಿ ಪಾತೆರುಜೇರ್. ಪ್ರಶ್ನೆ 16. ಆಯೆ ಬರ್ಪುಜೆ ಈ ವಾಕ್ಯವನ್ನು ಪ್ರಶ್ನಾರ್ಥಕ ರೂಪಕ್ಕೆ ಬದಲಾಯಿಸಿರಿ. ಪ್ರಶ್ನೆ 17. ಅಕುಲು ಕೇಣುವೆರ್ ಈ ವಾಕ್ಯವನ್ನು ಪ್ರಶ್ನಾರ್ಥಕ ರೂಪಕ್ಕೆ ಬದಲಾಯಿಸಿರಿ. ಪ್ರಶ್ನೆ 18. 15 ಈ ಸಂಖ್ಯೆಯನ್ನು ತುಳುವಿನಲ್ಲಿ ಬರೆಯಿರಿ. ಪ್ರಶ್ನೆ 19. 36 ಈ ಸಂಖ್ಯೆಯನ್ನು ತುಳುವಿನಲ್ಲಿ ಬರೆಯಿರಿ. ಪ್ರಶ್ನೆ 20. 157 ಈ ಸಂಖ್ಯೆಯನ್ನು ತುಳುವಿನಲ್ಲಿ ಬರೆಯಿರಿ. ಪ್ರಶ್ನೆ 21. 1360 ಈ ಸಂಖ್ಯೆಯನ್ನು ತುಳುವಿನಲ್ಲಿ ಬರೆಯಿರಿ. ಪ್ರಶ್ನೆ 22. ಆಯೆ ಡ್ಯಾಶ್ ಬಡವೆ ಅವನು ಒಬ್ಬ ಬಡವ ಬಿಟ್ಟಪದ ತುಂಬಿರಿ. ಪ್ರಶ್ನೆ 23. ಆಲು ಡ್ಯಾಶ್ ಟೀಚರ್ ಅವಳು ಒಬ್ಬಳು ಶಿಕ್ಷಕಿ ಬಿಟ್ಟಪದ ತುಂಬಿರಿ. ಪ್ರಶ್ನೆ 24. ಮೂರನೇ ದಿನ ತುಳುವಿಗೆ ಅನುವಾದಿಸಿ.
ಪ್ರಶ್ನೆ 25. ಹಕ್ಕಿಗಳು ಆಕಾಶದಲ್ಲಿ ಹಾರುತ್ತವೆ. ತುಳುವಿಗೆ ಅನುವಾದಿಸಿ. ಪ್ರಶ್ನೆ 26. ನಾನು ನಿನಗೆ ಕಾಯುತ್ತೇನೆ. ತುಳುವಿಗೆ ಅನುವಾದಿಸಿ. ಪ್ರಶ್ನೆ 27. ಅವರು ಚಹಾ ಕುಡಿಯುವುದಿಲ್ಲ. ತುಳುವಿಗೆ ಅನುವಾದಿಸಿ. ಪ್ರಶ್ನೆ 28. ನಾನು ತುಳು ಕಲಿಯುತ್ತೇನೆ. ತುಳುವಿಗೆ ಅನುವಾದಿಸಿ. ಪ್ರಶ್ನೆ 29. ಎಂಕ್ ಬಾಜಿಲ್ ಆಪುಂಡು. ಕನ್ನಡಕ್ಕೆ ಅನುವಾದಿಸಿ. ಪ್ರಶ್ನೆ 30. ಆಯೆ 1 ಗಂಟೆಗೂ ಬರ್ಪೆ. ಕನ್ನಡಕ್ಕೆ ಅನುವಾದಿಸಿ. ಸರಿ, ಒಟ್ಟಿಗೆ 30 ಪ್ರಶ್ನೆಗಳಿವೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲು ಪ್ರಯತ್ನಿಸಿ. ಸರಿಯಾದ ಉತ್ತರವನ್ನು ಮುಂದಿನ ವಿಡಿಯೋದಲ್ಲಿ ನೋಡಬಹುದು. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕೆಳಗೆ ಇರುವ ಲೈಕ್ ಬಟನನ್ನು ಒತ್ತಿರಿ. ಹಾಗೆ ಇನ್ನಷ್ಟು ಹೊಸ ವಿಡಿಯೋಗಳ ಬಗ್ಗೆ ನೋಟಿಫಿಕೇಷನ್ ಪಡೆಯಲು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿರಿ. ಬೇರೆ ಏನಾದರೂ ಸಲಹೆಗಳಿದ್ದರೆ ಕಮೆಂಟ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.